ಕಸಾಯಿಖಾನೆಯ ಅಭಿವೃದ್ಧಿ ಕಾನೂನುಬದ್ಧವಾಗಿದೆ. ನಗರದ ಅಭಿವೃದ್ಧಿಗೆ ಕಸಾಯಿಖಾನೆ ಅಭಿವೃದ್ಧಿ ಮತ್ತು ಅಲ್ಲಿನ ಶುಚಿತ್ವ ಕಾಪಾಡುವುದು ಮುಖ್ಯ. ಸ್ಮಾರ್ಟ್ ಸಿಟಿ ಎನ್ನುವುದು ಒಂದು ಬೋಗಸ್ ಯೋಜನೆ ಎಂದು ವಿಧಾನ ಪರಿಷತ್ನ ಮುಖ್ಯ ಸಚೇತಕ ಐವನ್ ಡಿಸೋಜಾ ಹೇಳಿದರು. ಅವರು ಮಂಗಳೂರಿನ ತಮ್ಮ ಕಚೇರಿಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ಕಸಾಯಿಖಾನೆಯ ಅಭಿವೃದ್ಧಿಗಾಗಿ ಸಚಿವರು ತಮ್ಮ ಸಲಹೆಯನ್ನ ಬೋರ್ಡ್ಗೆ ನೀಡಿದ್ದಾರೆ. ಅದನ್ನ ಅನುಷ್ಠಾನಗೊಳಿಸಲು ಸಮಿತಿಗೆ ಬಿಟ್ಟಿದ್ರು. ರಸ್ತೆ ಮಾಡುವುದು, ಬಸ್ ಸ್ಟ್ಯಾಂಡ್, ಪಾರ್ಕಿಂಗ್ ಮಾಡುವುದು ಮಾತ್ರ ಸ್ಮಾರ್ಟ್ ಸಿಟಿ ಯೋಜನೆಯ ಕೆಲಸವಾಗಿದೆ ಎಂದು ವ್ಯಂಗ್ಯವಾಡಿದ್ರು. ಕಸಾಯಿಖಾನೆ ಇರುವಂತಹದ್ದು ಅದು ಅಪ್ರೂವ್ಡ್, ಅದು ನಗರದ ಬೆಳವಣಿಗೆಗಾಗಿರುವಂತಹದ್ದು. ಅದು ಸ್ವಚ್ಛವಾಗಿರಬೇಕು. ಆ ಪ್ರದೇಶವು ಕೂಡ ಜನರು ಅಲ್ಲಿ ವಾಸಿಸುವಂತಹ ಪ್ರದೇಶ. ಆ ಪ್ರದೇಶ ಕೂಡ ಶುಚಿತ್ವವನ್ನು ಕಾಪಾಡಿ ಅದರ ಅಪ್ಗ್ರೇಡೇಷನ್ ಮಾಡೋದು ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇದು ಇಟ್ಟಿದ್ದಾರೆ. ವರ್ಷಕ್ಕೆ ಒಂದು ಸಣ್ಣ ಜಾಗಕ್ಕೆ ನೀವು 15 ಕೋಟಿ ಅಂದ್ರೆ 15 ಯಾರೇ ಸಾಮಾನ್ಯವನ್ನು ಸಹಿತ ಪ್ರಶ್ನೆ ಕೇಳ್ತಾರೆ, ಯಾಕೆ 15 ಕೋಟಿ ಅಂತ ಹೇಳಿ ಕೇಳ್ತಾರೆ. ಯಾಕೆ 15 ಕೋಟಿ ಅಂತ ಹೇಳಿದ್ರು ಇಂಪ್ಲಿಮೆಂಟ್ ಮಾಡುವಂತ ಅಥಾರಿಟಿಯ ಜವಾಬ್ದಾರಿ ಇದು. ಏನು ಮಿಸ್ಯೂಸ್ ಮಾಡ್ತಾರೆ ನೀವು ಪ್ರಶ್ನೆ ಮಾಡಿ. ನೀವು 15 ಕೋಟಿ ಯಾಕೆ ಅಂತ ಕೇಳಿದ್ರೆ ಅದು ಅಗತ್ಯ ಇಲ್ಲ ಅಂತ ಆಯಿತು. ಹಿಂದೆ ಕೇಂದ್ರ ಸರ್ಕಾರದ್ದು 50 ಕೋಟಿ ರೂಪಾಯಿ ಯೋಜನೆಯಲ್ಲಿ ಬಂದಿತ್ತು. ಇವತ್ತು ಸ್ಮಾರ್ಟ್ ಸಿಟಿ ಬಂದಿರತಕ್ಕಂಥದ್ದು ಯಾಕೆ? ಅದು ಕಸಾಯಿಖಾನೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿಚಾರ ಮಾಡುವವರು ನಾವು ಹೇಳಬೇಕಾಗ್ತದೆ, ನಿಮ್ಮದು ತೀರ್ಮಾನ ಏನು? ಕಸಾಯಿಖಾನೆ ಬೇಡವಾ? ನಾನ್ ವೆಜಿಟೇರಿಯನ್ ಯೂಸ್ ಮಾಡಬಾರ್ದಾ? ಆ ಕಸಾಯಿಖಾನೆಯನ್ನೆಲ್ಲ ರಸ್ತೆಗೆ ಸಿಗಬೇಕಾ? ಅಲ್ಲಿ ಎಲ್ಲ ಜನರು ವಾಸಿಸೋದು ಬೇಡವಾ? ಹಾಗಾಗಿ ಸ್ಮಾರ್ಟ್ ಸಿಟಿಯಲ್ಲಿ ಇಟ್ಟಿದ್ದ ನಂದು ಫಸ್ಟ್ ಆಫ್ ಆಲ್ ಸ್ಮಾರ್ಟ್ ಸಿಟಿ ಇದು ಒಂದು ಕಂಪನಿ. ಈ ಸಂದರ್ಭ ಕಾಂಗ್ರೆಸ್ನ ಕೆಲವು ನಾಯಕರು ಉಪಸ್ಥಿತರಿದ್ದರು.